ಸ್ವಾಮಿಯ ಶರಣಮಯ್ಯಪ್ಪ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ, ಅಯ್ಯಪ್ಪ ಸ್ವಾಮಿ ಮಂದಿರ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೇಗೋಳಿ, ಮಾತೃಮಂಡಳಿ ಅಸೇಗೋಳಿ ಹಾಗೂ ಭಜನಾ ಸೇವಾ ಸಮಿತಿ ಅಸೇಗೋಳಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 48 ದಿನಗಳ ಕಾಲ ಇಲ್ಲಿ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಈಗಾಗಲೇ ಅದು ಲೋಕ ಕಲ್ಯಾಣಾರ್ಥಕ್ಕಾಗಿ ವಿವಿಧ ಕಡೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ದೇವಸ್ಥಾನ ಆಗಿರ್ಬೋದು ಎಲ್ಲ ಕಡೆ ಕೂಡ ಈ ಭಜನಾ ಸಂಕೀರ್ತನಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾರೆ. ಆ ದಿಶೆಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಅಯ್ಯಪ್ಪ ಮಂದಿರದಲ್ಲಿ ಸುಮಾರು 48 ದಿನಗಳ ಕಾಲ ಭಜನೋತ್ಸವ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಈ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಭಜನಾ ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ನಾಯ್ಕ್ ಪುತ್ತಿಗೆ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಾಮಕೃಷ್ಣ ಪಟೋರಿ ಅವರಿದ್ದಾರೆ. ಅವರಿಗೂ ಸ್ವಾಗತ. ಪ್ರಧಾನ ಸಂಚಾಲಕರಾಗಿರುವಂತಹ ಗಣೇಶ್ ಅಸೇಗೋಳಿ ಅವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಸಂಧ್ಯಾ ಭಜನೋತ್ಸವ ಸಮಿತಿಯ ಕೋಶಾಧಿಕಾರಿಗಳು ನಮ್ಮ ಟ್ರಸ್ಟಿಗಳು ಆಗಿರುವಂಥ ಆನಂದಕ್ಕೆ ಅಸೇಗೋಳಿ ಅವರಿದ್ದಾರೆ. ಅವರಿಗೂ ಸ್ವಾಗತ. ಹಾಗೆ ನಮ್ಮ ಮತ್ತೊಬ್ಬರು ಟ್ರಸ್ಟಿಗಳು, ನಮ್ಮ ಅಯ್ಯಪ್ಪ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಾಗಿರುವಂಥ ರಮೇಶ್ ರೈ ಕಲಗಿನ ಮನೆ ಪಟ್ಟೋರಿ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಮಾತೃಮಂಡಲಿಯ ಈಗಾಗಲೇ ಪರಮಜ್ಯೋತಿ ಮಾತೃಮಂಡಳಿ ಅಂತೇಳಿ ನಾವು ಮಾಡಿ ಅದರಿಂದ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಾ ಇದೆ. ಅದರ ಅಧ್ಯಕ್ಷರಾಗಿರುವಂಥ ನಾಗವೇಣಿ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಅದರ ಗೌರವಾಧ್ಯಕ್ಷರು ಆಗಿರುವಂಥ ಭಾಗೀರಥಿ ರಮೇಶ್ ರೈ ಇದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಾತೃಮಂಡಳಿಯ ಪದಾಧಿಕಾರಿಗಳಾಗಿರುವಂಥ ಶ್ರೀಮತಿ ಸುರೇಖಾ ಅವರಿದ್ದಾರೆ, ಶಾರದಾ ಅವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಈಗಾಗಲೇ ಮೊದಲನೇದಾಗಿ ನಾವು ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಇವತ್ತು ನಮ್ಮ ಆಮಂತ್ರಣ ಪತ್ರಿಕೆ ಈಗಾಗಲೇ ಸಜ್ಜುಗೊಂಡಿದೆ, ಪ್ರಕಟಣೆ. ಅದನ್ನು ನಾವು ಉದ್ಘಾಟನೆ ಮಾಡಲಿಕ್ಕಿದೆ. ಮೊದಲನೇದಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ಇದನ್ನು ಉದ್ಘಾಟನೆ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಭಜನಾ ಕಾರ್ಯಕ್ರಮ ಯಾವ ರೀತಿ ಯಾಕೆ ಆಚರಣೆ ಮಾಡಬೇಕು ಎಂಬುದರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ನಮ್ಮ ಪ್ರಧಾನ ಸಂಚಾಲಕರು ಆಗಿರುವಂಥ ಶ್ರೀಯುತ ಗಣೇಶ್ ಅವರು. ಸ್ವಾಮಿ ಶರಣಮಯ್ಯಪ್ಪ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಲೋಕವೀರ ಮಹಾಪೂಜ್ಯ ಸರ್ವರಕ್ಷಾಕರ ಹರತ್ವೀ ಹೃದಯಾನಂದ ಹಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಭಜನೆ ದೇವರನ್ನು ಸುಲಭದಿಂದ ನೋಡುವಂಥ ಸಾಧನ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಹರಿಭಜನೆ ಮಾಡು ನಿರಂತರ ಪರಗತಿಗಿದು ನಿರ್ಧಾರ ಎನ್ನುವಂಥ ಧ್ಯೇಯವಾಕ್ಯದಿಂದ ಹಲವು ಸ್ವಾಮಿಗಳು, ಪುರಂದರದಾಸರಾಗಿರ್ಬೋದು, ಕನಕದಾಸರಿರ್ಬೋದು, ವಾದಿರಾಜರಾಗಿರ್ಬೋದು, ಅನೇಕ ದಾಸರುಗಳು ನಮಗೆ ಒಂದು ಕೊಡುಗೆಯನ್ನು, ಭಜನೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ತ್ರೇತಾಯುಗದಲ್ಲಿ ದೇವರನ್ನು ಕಾಣುವಂಥ ಒಂದು ದಾರಿ ಇದ್ದರೆ ಅದು ಧ್ಯಾನದಿಂದ ದೇವರನ್ನು ಕಾಣುತ್ತಿದ್ದರಂತೆ. ಹಾಗೆ ದ್ವಾಪರಯುಗದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ದೇವರನ್ನು ನೋಡುವಂಥ ಒಂದು ಸಂದರ್ಭ ಇತ್ತು. ಈಗ ಕಲಿಯುಗ. ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಸಮಯ ಇಲ್ಲ, ಒತ್ತಡಗಳು ಜಾಸ್ತಿ ಇದೆ. ಆದ್ದರಿಂದ ಭಜನೆಯಿಂದಾದರೂ ಒಂದು ಗಂಟೆ ಆದರೂ ಭಜನೆ ಮಾಡಿ ದೇವರನ್ನು ಕಾಣುವಂಥ ಒಂದು ದಾರಿ ಇದ್ದರೆ ಅದು ಭಜನೆ ಅಂತ. ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ಆ ದೇವರನ್ನು ನೋಡುವಂಥ ಒಂದು ಸಾಧನ ಇದ್ದರೆ ಅದು ಭಜನೆ. ಆದ್ದರಿಂದ ನಾಳೆದು ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ನಡೆಯುವಂಥ 48 ದಿವಸಗಳ ಸಂಧ್ಯಾ ಭಜನೆ ಲೋಕ ಕಲ್ಯಾಣಾರ್ಥವಾಗಿ ಆಗುವಂಥ ಒಂದು ಭಜನೆ. ಪರವೂರಿನ ಸರ್ವ ಭಕ್ತರು ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ಸರ್ವರಿಗಿಂತ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಈ ಭಜನೆಯಿಂದ ಲೋಕಕ್ಕೆ, ಊರಿಗೆ ಎಲ್ಲ ಸುಭಿಕ್ಷೆಯಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೇಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿ ಅಸೇಗೋಳಿ, ಪರಮಜ್ಯೋತಿ ಮಾತೃಮಂಡಳಿ ಅಸೇಗೋಳಿ, ಸಂಧ್ಯಾ ಭಜನೋತ್ಸವ ಸಮಿತಿ ಅಸೇಗೋಳಿ ಇದರ ಸಂಯುಕ್ತ ಆಶ್ರಯದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ 48 ದಿನಗಳ ಸಂಧ್ಯಾ ಭಜನಾ ಸಂಕೀರ್ತನೆಯು ದಿನಾಂಕ 28/10/2024 14/12/2024
ವರೆಗೆ ಸಂಜೆ 6ರಿಂದ ರಾತ್ರಿ ಗಂಟೆ 8ರವರೆಗೆ ತತ್ವಮಸಿ ಮಂಟಪ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಹಸೆಗೋಲಿಯಲ್ಲಿ ನಡೆಯಲಿರುವುದು. ಇದರ ಉದ್ಘಾಟನಾ ಸಮಾರಂಭವು ದಿನಾಂಕ 28/10/2024 ಸೋಮವಾರ ಸಂಜೆ 6 ಗಂಟೆಗೆ ನಡೆಯಲಿದ್ದು, ಇದರ ಆಶೀರ್ವಚನವನ್ನು ಸ್ವಾತಿ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಗುರುದೇವ ದತ್ತ ಸಂಸ್ಥಾನ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಶ್ರೀ ವಿಠಲ್ ಕುಲಾಲ್ ಮಾಲಕರು VK ಎಲೆಕ್ಟ್ರಿಕಲ್ ಮತ್ತು ಫರ್ನಿಚರ್ಸ್ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಮಾಜಿಕ ಮತ್ತು ಧಾರ್ಮಿಕ ಮುಂದಾಳು ಶ್ರೀ ಎಂಕಪ್ಪಕಾಜ ಮಿತ್ತಕೋಡಿ ಹಾಗೂ ಅತಿಥಿಗಳಾಗಿ ಶ್ರೀ ಮಾಬಲಗಡ್ಡೆ ಸಂಚಾಲಕರು ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ಸಂಪಿಗದಡಿ ಅರೆಕಲ, ಶ್ರೀ ಭಾಸ್ಕರ್ ಗುಡ್ಡೆಮಾರ್ ಅಧ್ಯಕ್ಷರು, ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಹಸೆಗೋಲಿ, ಶ್ರೀ ರವಿರೈ ಪಜೂರು ಅಧ್ಯಕ್ಷರು, ಶ್ರೀ ಗುಳಿಗ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿ ಹಸೆಗೋಲಿ, ಪ್ರವೀಣ್ ಸಾಮೀನ್ ಹಸೆಗೋಲಿ ಸೈಟು ಉಪಾಧ್ಯಕ್ಷರು, AFC ಹಸೆಗೋಲಿ, ಶ್ರೀ ಅಶೋಕ್ ರೈ ಅರಸು ಫೈಂದುಷ್ಣಾಯ ದೇವಸ್ಥಾನ ಬೆಲ್ಮ ಬರಿಕೆ, ಶ್ರೀ ಸುರೇಶ್ ಹಸೆ ಉದ್ಯಮಿ ಹಸೆಗೋಲಿ, ಶ್ರೀ ಅನಿಲ್ ಕುಮಾರ್ ಮಾಲಕರು ಔರೇಲಿಯಾ ಕಾಂಪ್ಲೆಕ್ಸ್ ಯೋನಪಯ ದೇರ್ಲಕಟ್ಟೆ, ಶ್ರೀಮತಿ ಜ್ಯೋತಿ ಕೋಟ್ಯನ್ ಗ್ರಂಥಪಾಲಕಿ ನಿಟ್ಟೆ ವಿದ್ಯಾನಿಲಯ ದೇರ್ಲಕಟ್ಟೆ ಭಾಗವಹಿಸಲಿಕ್ಕಿದ್ದಾರೆ. ಧಾರ್ಮಿಕ ಚಿಂತನಾ ಕಾರ್ಯಕ್ರಮವು ದಿನಾಂಕ 14/11/2024 ಗುರುವಾರ 18ನೇ ದಿನದ ದೀಪ ಪ್ರಜ್ವಲನೆಯನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮದೊಂದಿಗೆ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನ ಶ್ರೀ ಇವರ ಆಶೀರ್ವಾದನದೊಂದಿಗೆ ಸಾಮಾಜಿಕ ಮುಂದಾಳು ಶ್ರೀ ಬಾಬು ಶಾಸ್ತ್ರ ಕಿನ್ಯ ಉದ್ಯಮಿ ಇವರ ಅಧ್ಯಕ್ಷತೆಯಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ. ದಿನಾಂಕ 7/12/2024 ಶನಿವಾರ 41ನೇ ದಿನದ ದೀಪ ಪ್ರಜ್ವಲನೆಯನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕೊಂಡೆಯೂರು ನಿತ್ಯಾನಂದಾಶ್ರಮ ಕೊಂಡೆಯೂರು ಉಪ್ಪಳ ಇವರ ಆಶೀರ್ವಾದದೊಂದಿಗೆ ಸಾಮಾಜಿಕ ಧಾರ್ಮಿಕ ಮುಂದಾಳು ಶ್ರೀ ರಮನಾಥ ಶೆಟ್ಟಿ ಕಕ್ಕೆಮಜರಿ ಇವರ ಅಧ್ಯಕ್ಷತೆಯಲ್ಲಿ ಗಣ್ಯಾತಿಗಣ್ಯಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ. ದಿನಾಂಕ 14/12/2025 ಶನಿವಾರ 48ನೇ ದಿನದ ದೀಪ ಪ್ರಜ್ವಲನೆ ಧಾರ್ಮಿಕ ಸಭಾ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾನಿಲ ಇವರ ಆಶೀರ್ವಾದದೊಂದಿಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಂದಾಳು ಶ್ರೀ ರಾಜಾರಾಮ್ ಭಟ್ ಕೈರಂಗಲ ಸಂಚಾಲಕರು ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಲ ಇವರ ಅಧ್ಯಕ್ಷತೆಯಲ್ಲಿ ಗಣ್ಯಾತಿಗಣ್ಯರ ಉಪಸ್ಥಿತಿ ನಡೆಯಲಿದೆ. 14/12/24 ಸಂಧ್ಯಾ ಭಜನೆಯ ಸಂಕೀರ್ತನೆಯ ಮಂಗಲೋತ್ಸವವು ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿವರಗಳನ್ನು ನಾವು ಪತ್ರಿಕೆ ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ವಿಶೇಷವಾಗಿ ನಮ್ಮ ಟ್ರಸ್ಟ್ನ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಈಗಾಗಲೇ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ವಿಶೇಷವಾದ ಈ ಒಂಜಿ ಅಯ್ಯಪ್ಪ ಮಂದಿರ ದೇವರನ್ನ ಒಂದು ಸ್ಥಾಪನೆ ಬಂತದ 5 ವರ್ಷ ಅಂಡು ಆ 5 ವರ್ಷೋಡು ಎಂಕ್ಲು ನಿತ್ಯ ನಿರಂತರ ರಡ್ಡು ಪೊರ್ತು ಪೂಜೆ ಅಯ್ಯಪ್ಪ ಸ್ವಾಮಿನ ವಿಗ್ರಹ ಅಂಚನೆ ಪ್ರತಿ ಶನಿವಾರ ಸಂಕ್ರಾಂತಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಒಂಜಿ ಕಾರ್ಯಕ್ರಮ ಮಾತೆರ್ನಲ ಊರ್ದಾಕ್ಲನ ಒಂಜಿ ಪ್ರೋತ್ಸಾಹಡು ಮಹಿಳಾ ಮಂಡಲ ಪಡೆಂಕ್ಲನ ಮಾತ ಭಕ್ತರ್ನ ಒಂಜಿ ಆಶೀರ್ವಚನ ಬಾರಿ ಪೊರ್ಲು ನಡತೊಂದುಂಡು. ಅಂಚನೆ ಪೂಜಾ ವಿಧಿಲ ಎಂಕ್ಲು ವಿಶೇಷವಾದ ಗುರುಸ್ವಾಮಿನಕ್ಲು ನೀನು ಹೂವೇ ಒಂಜಿ ಸಂಬಳದ ಅಪೇಕ್ಷೆ ಇದ್ದಂದೆ ಈ ಒಂಜಿ ಮಂದಿರಡು ವಿಶೇಷವಾದ ಹೂವೇ ರೀತಿ ಎಂಕ್ಲು ಸಂಬಳ ಕೊರಂದೆ ಸೇವಾ ಮನೋಭಾವನೆ ಒಂಜಿ ಕೆಲಸ ಮಂತ ನೀಡಿದಾತರ ಆರ್ಥಿಕವಾದ ಎಂಕ್ಲಿಗೆ ತಿಂಗಳು ಒಂಜಿ 10-30 ಸಾವಿರ ಖರ್ಚಾವೊಂದುಂಡು ಅನ್ನದಾನಾಗ ಆ ಖರ್ಚಿನ ಭರಿಸೋದು ಬಾರಿ ಪೊರ್ಲುಡು 5 ವರ್ಷಡು ಈ ಒಂಜಿ ಕಾರ್ಯಕ್ರಮ ನಡತೊಂದುಂಡು. ಅಂಚನೆ ಒಂಜಿ ಪ್ರಗತಿಲ ಒಂದುಂಡು ಒಂಜಿ ಮೇಲ್ಚಾವಣಿ ಬೇತೆ ಬೇತೆ ನೀನು ಈ ಒಂಜಿ ಹೃದಯ ಭಾಗ ಹಸೆಗುಳಿದ ಹೃದಯ ಭಾಗಡಿ ಅಯ್ಯಪ್ಪ ಮಂದಿರ ಎತ್ತಿ ನೀಡಿದ ಹತ್ರ ನೇತ ಹೆಚ್ಚಿನ ನೀನು ಮೂಲಭೂತ ಸೌಕರ್ಯ ಆಪನ ದೃಷ್ಟಿಡಿ ಎಂಕಿ ಈ ಮೇಲ್ಚಾವಣಿ ಒಂಜಿ ಬೇಲೆ ಕೈಪಾಡ್ದ ಅವಳ ಒಂಜಿ ಪೊರ್ಲು ಆತನು ಮಾತೆರ್ನ ಈ ಟ್ರಸ್ಟ್ ದಾಖಲನ ಊರು ದಾಖಲನ ಸಹಕಾರಡು ಈ ಒಂಜಿ ಅಂಚನೆ ಈ 40 ಭಜನೆಲ್ಲ ನಮ್ಮ ಗಣೇಶನ್ನೆಲ್ಲ ರಾಮಕೃಷ್ಣನ್ನೇ ಮಾತ ಅಕಲೊಂಜಿ ಮುಂದಾಳುತ್ತೋಡು ಮಾತ ಸಮಿತಿ ದಾಖಲನ ಮಹಿಳಾ ಮಂಡಲದ ಭಕ್ತರ್ನ ಸಹಕಾರಡು ಟ್ರಸ್ಟ್ ದಾಖಲನ ಸಹಕಾರಡು ಒಂಜಿ ಪೊರ್ಲುಡು ನಡಪೆರೆ ಮಾತೆರ್ನಲ ಎಂಗ್ಲಿಗೆ ಪ್ರೋತ್ಸಾಹ ಬೋರ್ಡ್ ಪಂಡದು ಈ ಸಂದರ್ಭಕ್ಕೆ ಏನೊಂದು
ಈ ಒಂಜಿ 40 ದಿನದ ನಿರಂತರ ಈ ಭಜನೆ ಎಂಕಲ್ನ ಅನ್ನಪ್ರಸಾದದ ಒಂದು ಕೊರ್ಪುನ ವ್ಯವಸ್ಥೆ ಉಂಡು. ಪೂಜೆ ಪುರಸ್ಕಾರ ಮಾತ ಅವನುಂಡು ನೇಕ್ ಮಾತ ಎಡ್ಡ ರೀತಿಯ ಸಹಕಾರನ ಊರ್ದಕ್ಕಡ ಪರ ಊರ್ದಕ್ಕಡ ಎಂಕ್ಲು ಈ ಸಂದರ್ಭಡ್ ಅಯ್ಯಪ್ಪ ಸ್ವಾಮಿನ ಒಂದು ಅನುಗ್ರಹ ಕೊರೋಡು ಪಂಡದು ಕೇನೊಂದು ದೊಡ್ಡ ಪಾತ್ರನ ಪಂಪ. ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ನಾಯಕ್ ಅವರ ಒಂದು ಮುಂದಾಳತ್ವದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಶುಭ ನುಡಿಗಳು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಸ್ವಾಮಿ ಶರಣಮ್ಮಯ್ಯಪ್ಪ ಒಂದು ಹಸೆಗಳು ಹಿಡಿದು ಅದೇ ಭಾಗಗಳಿತ್ತಿನ ಅಯ್ಯಪ್ಪ ಮಂದಿರ ಬಂಡ ಭಾರಿ ಕಾರ್ಣಿಕದ ಪ್ಲೇಸ್ ಎಂದು ಯಾನ್ ತೆರೆಯೊಂದೆ. ಈಗ ಕ್ಷೇತ್ರಡು ಅನೇಕ ಕಾರ್ಯಕ್ರಮಗಳು ನಡಪುಂಡು. ಶನಿ ಪೂಜಾ ದೀಪು ಅಥವಾ ಬೇತೆ ಬೇತೆ ಕಾರ್ಯಕ್ರಮಗಳು ಮತ್ತು ನಡ್ತೊಂದಿಪ್ಪುಂಡು. ಅಂಚನೆ ಭಜನೆ ಸಂಧ್ಯಾ ಭಜನೆ ಎಲ್ಲ ನಡ್ತೊಂದುಂಡು. ಈ ಸತಿಲ ಅಂಚನೆ 42 ಮಂದಿಂತ ಭಜನೆ ನಡಪರೆ ಮಾತ ಭಗವದ್ಭಕ್ತರನ್ನಕಲು ದುಂಬತದ ಸಹಕಾರ ಕೊರೊಂದುಲ್ಲೇರು. ಅಕಲ್ನ ಸಹಕಾರ ನಡಪುಂಡೆ ಕಾರ್ಯಕ್ರಮ ಊರ್ದ ಪರ ಊರ್ದ ಮಾತ ಭಕ್ತರೆಲ್ಲ ಸೇರಿದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಲ್ತು ಕೊರೋಡು ಪಂಡದು ಎಂಕಲು ಏಕಲು ಪರವಾದ ಮತ್ತು ಕೇನೊಂದಿಲ್ಲ ಇಂಕಲ್ನ ಸಹಕಾರವನ್ನು ಬಯಸೊಂದಿಲ್ಲ. ಆರ್ಥಿಕ ವೈವಿಧ್ಯತೆಯನ್ನು ತೋರ್ಪಡಿಸುವಂಥದ್ದು ಮಾತ್ರವಲ್ಲದೆ ಆಧ್ಯಾತ್ಮಿಕತೆಯ ಬಗ್ಗೆ, ಏಕಾಗ್ರತೆಯ ಬಗ್ಗೆ, ಚಿಂತನಾತ್ಮಕ ವಿಚಾರಗಳ ಬಗ್ಗೆ ಎಲ್ಲ ಜನಗಳಿಗೆ, ಭಕ್ತಾಭಿಮಾನಿಗಳಿಗೆ ತಿಳಿಯಪಡಿಸುವಂಥ ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿರೋದರಿಂದ ಇದನ್ನು ಎಲ್ಲ ಪ್ರಚಾರ ಮಾಧ್ಯಮದಲ್ಲಿ ಅತ್ಯುತ್ತಮವಾಗಿ ಬಿಂಬಿಸಬೇಕು ಅಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ, ಸಂಜೆ 6 ಗಂಟೆಗೆ ಸರಿಯಾಗಿ ದೀಪ ಪ್ರಜ್ವಲನೆ ಸುಮಾರು 1000 ಮಂದಿ ಈಗಾಗಲೇ ನಾವು ದೀಪ ಪ್ರಜ್ವಲನೆಗೆ ಬರಲಿಕ್ಕೆ ಅಂತೇಳಿ ನಾವೆಲ್ಲ ತಯಾರು ಮಾಡಿಕೊಂಡಿದ್ದೇವೆ. ಪ್ರತಿದಿನ ಸುಮಾರು 500ರಿಂದ 1000ದಷ್ಟು ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಪ್ರಚಾರಪಡಿಸಬೇಕು ಅಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ ಸರ್ವರಿಗೂ ಧನ್ಯವಾದ ಸಲ್ಲಿಸಲಿಕ್ಕೆ ನಮ್ಮ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ಆನಂದ ಕೆ ಹಸಿಗಳವರು ಧನ್ಯವಾದ ಸಲ್ಲಿಸಬೇಕು ಅಂತ ವಿನಂತಿ. 2024ರಿಂದ 14/12/2024 ನಡೆಯುವಂಥ ನಿರಂತರ 48 ದಿವಸಗಳ ಸಂಧ್ಯಾ ಭಜನೆ ಸಂಕೀರ್ತನೆಯ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಮಾಡಿದಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು, ದೃಶ್ಯ ಮಾಧ್ಯಮದವರನ್ನು, ಛಾಯಾಚಿತ್ರಗ್ರಾಹಕರನ್ನು ಹಾಗೂ ನಮ್ಮ ಎಲ್ಲ ಸೇರುವಂಥ ಟ್ರಸ್ಟಿಗಳನ್ನು, ಅದರ ಜೊತೆಗೆ ಪರಂಜ್ಯೋತಿ ಮಾತೃಮಂಡಲಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಆತ್ಮೀಯವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು.